ಅದು 2011. ಈ ಘಟನೆ ನಡೆದಿದ್ದು ಫೆಬ್ರವರಿ ತಿಂಗಳಲ್ಲಿ ಆಂಧ್ರ ಪ್ರದೇಶ ರಾಜ್ಯದ ನೆಲ್ಲಮಲ್ಲ ಅರಣ್ಯ ವಲಯದಲ್ಲಿ ಶ್ರೀಶೈಲದಿಂದ ಸುಮಾರು 110 ಕಿಲೋಮೀಟರ್ ದೂರದಲ್ಲಿ ಗಾರಾಪೆಂಟ ಎಂಬ ಊರಿದೆ. ಈ ಊರು ನೆಲ್ಲಮಲ್ಲ ಅರಣ್ಯದಿಂದ ಸುತ್ತುವರೆದಿದೆ. ಶ್ರೀಶೈಲಕ್ಕೆ ಹೋಗಬೇಕೆಂದರೆ ವಿಜಯವಾಡ ಹಾಗೂ ಗುಂಟೂರಿನ ಜನ ಇದೇ ಮಾರ್ಗವನ್ನ ಬಳಸಬೇಕಾಗುತ್ತದೆ. ಆದರೆ ಈ ಮಾರ್ಗ ತುಂಬಾನೇ ವಿಚಿತ್ರವಾಗಿದೆ. ಇಲ್ಲಿನ ಸ್ಥಳೀಯರಿಗೆ ಬಿಟ್ಟು ಹೊರಗಿನವರಿಗೆ ಈ ದಾರಿಯ ಮಾಹಿತಿ ತುಂಬಾನೇ ಕಡಿಮೆ. ಇಲ್ಲಿ ಸ್ವಲ್ಪ ಆಚೆ ಈಚೆ ಆದರೆ ಹೆಚ್ಚಾಗಿ ದಾರಿ ತಪ್ಪುವ ಸಂಭಾವನೆಗಳಿವೆ. ಅಲ್ಲಲ್ಲಿ ಬೋರ್ಡುಗಳನ್ನು ಹಾಕಿದ್ದರೂ ಕೂಡ ಹೊರಗಿನಿಂದ ಬರುವ ಜನರು ಈ ಕಾಡ ರೋಡಿನಲ್ಲಿ ದಾರಿ ತಪ್ಪಿ ಅಲ್ಲಿ ಇಲ್ಲಿ ಹೋಗೋದು ಜಾಸ್ತಿ ಇದೆ. ಹೀಗಾಗಿ ಇಲ್ಲಿ ಪ್ರತಿ 2 ದಿವಸಕ್ಕೊಮ್ಮೆ ಅಪಘಾತ ಆಗುವ ಸಂಭವ ಜಾಸ್ತಿ ಇದೆ. ಇಲ್ಲಿ ಅಪಘಾತದಲ್ಲಿ ಸಾವನ್ನಪ್ಪಿದ ಹಲವಾರು ಜನರು ಭೂತ ದೆವ್ವಗಳಾಗಿ ಪರಿವರ್ತನೆಗೊಂಡಿದ್ದಾರೆ ಎನ್ನುವ ಮಾತು ಕೂಡ ಕೇಳಿ ಬರುತ್ತದೆ. ಸಾಯಂಕಾಲವಾದರೆ ಸಾಕು ಈ ದಾರಿಯಲ್ಲಿ ಎಷ್ಟೋ ಜನ ಹೋಗಲು ಕೂಡ ಹೆದರುತ್ತಾರೆ. ಇದಕ್ಕೆ ಕಾರಣ ಇಲ್ಲಿರುವ ಪ್ರೇತಾತ್ಮಗಳು, ಭೂತ ದೆವ್ವಗಳ ಹಾವಳಿ, ಜೊತೆಗೆ ಕಾಡು ಮೃಗಗಳ ಹಾವಳಿ ಕೂಡ ಜಾಸ್ತಿ ಇದೆ. ಹೀಗಾಗಿ ಇಲ್ಲಿ ಸಾಯಂಕಾಲದ ನಂತರ ಇಲ್ಲಿನ ಸ್ಥಳೀಯರು ಗಾಡಿಗಳನ್ನು ಹೋಗಲು ಬಿಡುವುದಿಲ್ಲ. ಆದರೂ ಕೂಡ ಎಷ್ಟೋ ಜನ ಇದರ ಬಗ್ಗೆ ನಿರ್ಲಕ್ಷ್ಯ ಮಾಡಿ ಈ ದಾರಿಯಲ್ಲಿಯೇ ಹೋಗಲು ಬಯಸುತ್ತಾರೆ. ಈ ಅರಣ್ಯ ರಸ್ತೆ ಪ್ರಾರಂಭವಾಗುವ ಮೊದಲು ಒಂದು ಆಲದ ಮರ ಇದೆ. ಆ ಆಲದ ಮರದ ಕೆಳಗೆ ಒಂದು ಆಂಜನೇಯನ ಮೂರ್ತಿ ಕೂಡ ಇದೆ. ತಮ್ಮ ಪ್ರವಾಸ ಸುಖಮಯವಾಗಿರಲಿ ಎಂದು ಹಾಗೂ ಯಾವುದೇ ಕೆಟ್ಟ ದೃಷ್ಟಿ ಅವರ ಮೇಲೆ ಬೀಳಬಾರದು ಹಾಗೂ ಯಾವುದೇ ಆತ್ಮ ಪಿಶಾಚಿಗಳು ತಮ್ಮನ್ನು ಕಾಡದೇ ಇರಲಿ ಎಂದು ಎಷ್ಟೋ ಪ್ರಯಾಣಿಕರು ತಮ್ಮ ಗಾಡಿಗಳನ್ನ ಮೊದಲು ಇಲ್ಲಿ ನಿಲ್ಲಿಸಿ ಆಲದ ಮರದ ಕೆಳಗೆ ಇರುವಂತಹ ಆಂಜನೇಯನಿಗೆ ನಮಸ್ಕರಿಸಿ ಪೂಜೆ ಮಾಡಿ ಮುಂದೆ ಹೊರಡುತ್ತಾರೆ. ಹೀಗೆ ಮಾಡುವುದರಿಂದ ಆ ಹನುಮಂತ ತಮ್ಮ ಭಕ್ತರನ್ನ ಆ ದಾರಿಯಲ್ಲಿ ಬರುವಂತಹ ಎಲ್ಲ ದುಷ್ಟ ಶಕ್ತಿಗಳನ್ನ ದೆವ್ವ ಭೂತಗಳಿಂದ ದೂರ ಇಡುತ್ತಾನೆ ಎನ್ನುವ ನಂಬಿಕೆ ಇದೆ. ಆದ್ರೆ ಅಲ್ಲಿನ ಸ್ಥಳೀಯ ಜನಕ್ಕಾಗಲಿ ಅಥವಾ ಬೇರೆ ಜನಕ್ಕಾಗಲಿ ಆ ಮೂರ್ತಿ ಅಲ್ಲಿ ಹೇಗೆ ಬಂತು ಎನ್ನುವುದು ಇಲ್ಲಿವರೆಗೂ ಕೂಡ ಅಗೋಚರವಾಗಿದೆ. ಅದು 2011 ಫೆಬ್ರವರಿ ತಿಂಗಳು. ಶ್ರೀನಿವಾಸ್ ರೆಡ್ಡಿ ಎಂಬ ವ್ಯಕ್ತಿ ತನ್ನ ಹೊಸ ಕಾರನ್ನು ತೆಗೆದುಕೊಂಡು ಕುಟುಂಬ ಸಮೇತವಾಗಿ ವಿಜಯವಾಡದಿಂದ ಶ್ರೀಶೈಲಕ್ಕೆ ಪ್ರಯಾಣ ಬೆಳೆಸಿದ್ದನು. ಹೊಸ ಕಾರಾಗಿದ್ದರಿಂದ ಕಾರಿನ ಸ್ಪೀಡ್ ಕೂಡ ತುಂಬಾನೇ ಇತ್ತು. ಅವನ ತಾಯಿ ಹಾಗೂ ಅವನ ಹೆಂಡತಿ ಎಷ್ಟೋ ಬಾರಿ ವೇಗದ ಮಿತಿಯನ್ನು ಕಡಿಮೆ ಮಾಡುವೆಂದು ಹೇಳಿದರೂ ಕೂಡ ಶ್ರೀನಿವಾಸ್ ಮಾತ್ರ ತನ್ನ ಗುಂಗಿನಲ್ಲಿಯೇ ಗಾಡಿಯನ್ನ ಓಡಾಡಿಸುತ್ತಿದ್ದ. ಅದು ಸಾಯಂಕಾಲದ ಸಮಯ 6 ಗಂಟೆ. ಶ್ರೀಶೈಲ ಕೇವಲ ಅಲ್ಲಿಂದ 100 ಕಿಲೋಮೀಟರ್ ದೂರ ಇತ್ತು. ಇನ್ನೇನು ಆ 100 ಕಿಲೋಮೀಟರ್ನ 3 ಗಂಟೆಯಲ್ಲಿ ಕ್ರಮಿಸಿ ಬಿಡುತ್ತೇನೆ ಎಂದು ಶ್ರೀನಿವಾಸ್ ತನ್ನ ಕುಟುಂಬಸ್ಥರಿಗೆ ಹೇಳುತ್ತಾನೆ. 9 ಗಂಟೆಗೆ ಹೋಗಿ ಶ್ರೀಶೈಲದಲ್ಲಿ ಒಂದು ರೂಮನ್ನು ಪಡೆದು ವಿಶ್ರಾಂತಿ ಮಾಡಬಹುದೆಂದು ಹೇಳುತ್ತಾನೆ. ಆಯಿತು ಎಂದು ಎಲ್ಲರೂ ಗಾಡಿಯಲ್ಲಿ ಕುಳಿತು ಹೊರಡುತ್ತಾರೆ. ಇನ್ನೇನು ನೆಲ್ಲಮಲ್ಲ ಅರಣ್ಯ ವಲಯ ಪ್ರಾರಂಭವಾಗಬೇಕು. ಪ್ರಾರಂಭದಲ್ಲಿಯೇ ಆ ಆಲದ ಮರದ ಕೆಳಗಡೆ ಆಂಜನೇಯನ ದೇವಸ್ಥಾನ ಅವರಿಗೆ ಕಾಣಿಸುತ್ತದೆ. ಶ್ರೀನಿವಾಸನ ತಾಯಿ ಹಾಗೂ ಹೆಂಡತಿ ಅವನಿಗೆ ಕಾರನ್ನು ನಿಲ್ಲಿಸಿ ಆಂಜನೇಯನಿಗೆ ಪೂಜೆ ಮಾಡಿ ಮುಂದೆ ಹೊರಡಲು ಹೇಳುತ್ತಾರೆ. ಆದರೆ ಶ್ರೀನಿವಾಸ್ ಇದನ್ನೆಲ್ಲ ನಂಬುವುದಿಲ್ಲ. ಆಗಲೇ ತುಂಬಾ ಹೊತ್ತಾಗಿದೆ, ಪೂಜೆ ಗೀಜೆ ಅಂತ ಇಲ್ಲಿ ಕುಳಿತರೆ ಇನ್ನೂ ಹೊತ್ತಾಗುತ್ತದೆ, ಮೊದಲು ಹೋಗಿ ವಿಶ್ರಾಂತಿ ಪಡೆಯೋಣ ಎಂದು ಹೇಳುತ್ತಾನೆ. ಇದೇ ಕಾರಣ ಯಾರ ಮಾತು ಕೇಳದೆ ಶ್ರೀನಿವಾಸ್ ಗಾಡಿಯನ್ನ ಅರಣ್ಯದಲ್ಲಿ ನುಗ್ಗಿಸುತ್ತಾನೆ. ಹೀಗೆ ಸ್ವಲ್ಪ ಮುಂದೆ ಹೋದಾಗ ಅವನಿಗೆ ವಿಚಿತ್ರ ಘಟನೆಗಳು ಮುಂದೆ ಬರುತ್ತವೆ. ಎಲ್ಲೋ ಒಂದು ಕಡೆ ಇದ್ದಕ್ಕಿದ್ದ ಹಾಗೆ ಯಾವುದೋ ವ್ಯಕ್ತಿ ಬಂದ ಹೋದ ಹಾಗೆ ಕಾಣುತ್ತದೆ. ಹಾಗೆ ಇದ್ದಕ್ಕಿದ್ದ ಹಾಗೆ ಯಾವುದೋ ಒಂದು ಕಾಡು ಮೃಗ ಬಂದ ಹಾಗೆ ಆಗುತ್ತದೆ. ಗಾಡಿಯನ್ನು ನಿಲ್ಲಿಸಿ ನೋಡಿದಾಗ ಅಲ್ಲಿ ಯಾರೂ ಕೂಡ ಇರಲಿಲ್ಲ. ಹೀಗೆ 1 ಗಂಟೆ ಕಾಲ ಗಾಡಿಯನ್ನು ಓಡಾಡಿಸಿದ ನಂತರ ಮತ್ತೆ ಅವನ ಗಾಡಿ ಅದೇ ಆಲದ ಮರದ ಕೆಳಗೆ ಇರುವ ಆಂಜನೇಯ ಇರುವ ಜಾಗಕ್ಕೆ ಬರುತ್ತದೆ. ಅವನಿಗೂ ಹಾಗೂ ಅವನ ಕುಟುಂಬಸ್ಥರಿಗೂ ನಿಜಕ್ಕೂ ಇದು ವಿಚಿತ್ರವೆನಿಸುತ್ತದೆ. 1 ಗಂಟೆ ಮೊದಲು ಇದೇ ದಾರಿಯಲ್ಲಿ ತಾವು ಹೊರಟಿದ್ದೆವು, ವಾಪಸ್ಸು ಅಲ್ಲಿಗೆ ಬಂದಿರುವುದು ಅವನಿಗೆ ವಿಚಿತ್ರವೆನಿಸುತ್ತದೆ. ಆವಾಗ ಶ್ರೀನಿವಾಸನ ತಾಯಿ ಈಗಲಾದರೂ ಕೆಳಗೆ ಇಳಿದು ನಮಸ್ಕರಿಸಿ ಪೂಜೆ ಮಾಡಿ ಮುಂದೆ ಹೊರಡೋಣ ಎಂದು ಹೇಳುತ್ತಾಳೆ. ಆಗ ಶ್ರೀನಿವಾಸ್ ನಕ್ಕು, ಇದೆಲ್ಲ ಮೂಢನಂಬಿಕೆ, ನಾನು ಇದನ್ನೆಲ್ಲ ನಂಬುವುದಿಲ್ಲ ಅಷ್ಟು ಹೇಳಿ ಗಾಡಿಯನ್ನ ಮತ್ತೆ ಪ್ರಾರಂಭ ಮಾಡಿ ಹೊರಡುತ್ತಾನೆ. ಅದು ರಾತ್ರಿಯ ಸಮಯ. ಹೋದಲ್ಲೆಲ್ಲ ಶ್ರೀನಿವಾಸನಿಗೆ ಮತ್ತೆ ವಿಚಿತ್ರ ಅನುಭವಗಳು, ಆತ್ಮಗಳು ಮುಂದೆ ಬಂದ ಹಾಗೆ ಕಾಣುತ್ತವೆ. 1 ಗಂಟೆ ಗಾಡಿ ಓಡಿಸಿದ ನಂತರವೂ ಮತ್ತೆ ವಿಚಿತ್ರವೇನೆಂದರೆ ಅದೇ ಆಲದ ಮರದ ಕೆಳಗೆ ಇರುವ ಆಂಜನೇಯನ ಮೂರ್ತಿ ಇರುವ
ಜಾಗಕ್ಕೆ ಬರುತ್ತಾರೆ. ಈ ರೀತಿ ಪದೇ ಪದೇ ಆಗುತ್ತಿರುವುದನ್ನು ಕಂಡು ಶ್ರೀನಿವಾಸನಿಗೂ ಕೂಡ ಸ್ವಲ್ಪ ದುಗುಡು ಉಂಟಾಗುತ್ತದೆ, ಹೆದರಿಕೆ ಉಂಟಾಗುತ್ತದೆ. ಅವನಿಗೆ ವಿಚಿತ್ರವೆನಿಸುತ್ತದೆ. ತಾನು ಮಾಡುತ್ತಿರುವುದು ತಪ್ಪು ಎಂದು ಅನಿಸಿ ತಕ್ಷಣವೇ ಆ ಆಂಜನೇಯನ ಮೂರ್ತಿಗೆ ಹೋಗಿ ದೊಡ್ಡ ನಮಸ್ಕಾರ ಮಾಡುತ್ತಾನೆ. ಹಾಗೂ ಪೂಜೆ ಮಾಡಿ ಅವನು ಮಾಡಿದ ತಪ್ಪನ್ನ ಒಪ್ಪಿಕೊಂಡು ಅಲ್ಲಿಂದ ಸ್ವಲ್ಪ ಹೊತ್ತು ಕುಳಿತು ಅಲ್ಲಿಂದ ಹೊರಡುತ್ತಾರೆ. ಹೀಗೆ ಪೂಜೆ ಮಾಡಿದ ನಂತರ ಗಾಡಿಯನ್ನು ನಿಧಾನವಾಗಿ ಹೊರಟು ನಿಂತಾಗ ಮುಂದೆ ಕೇವಲ 1 ಗಂಟೆಯಲ್ಲಿ ಅವನು ಶ್ರೀಶೈಲ ತಲುಪುತ್ತಾನೆ. ಶ್ರೀನಿವಾಸನಿಗೆ ನಿಜಕ್ಕೂ ಇದು ವಿಚಿತ್ರವೆನಿಸುತ್ತದೆ. ಆಗ ಅವನಿಗೆ ಗೊತ್ತಾಗುತ್ತದೆ ಆ ಆಲದ ಮರದ ಕೆಳಗೆ ಇದ್ದಂತಹ ಆಂಜನೇಯನ ಶಕ್ತಿ ಏನಿತ್ತು ಎಂದು. ಮತ್ತೆ ವಾಪಸ್ಸು ಹೋಗುವಾಗ ಅವನು ಅಲ್ಲಿಯೇ ಹೋಗಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ತಪ್ಪಾಯಿತೆಂದು ಮುಂದೆ ಅಲ್ಲಿಂದ ತನ್ನ ಊರಿಗೆ ಹೋಗುತ್ತಾನೆ. ನೋಡಿದಿರಾ ಸ್ನೇಹಿತರೆ, ಆಂಜನೇಯ 6 ಚಿರಂಜೀವಿಗಳಲ್ಲಿ ಒಬ್ಬ. ಇಂದಿಗೂ ಕೂಡ ಆ ಆಂಜನೇಯ ಈ ಭೂಮಿಯ ಮೇಲೆ ಕಲಿಯುಗದ ಕೊನೆಯವರೆಗೂ ವಾಸಿಸುತ್ತಾನೆ ಎನ್ನುವ ನಂಬಿಕೆ ಇದೆ. ಯಾವಾಗ ತನ್ನ ಭಕ್ತರು ತನಗಾಗಿ ಕಷ್ಟವೆಂದು ಕೂಗಿದಾಗ ಅವರಿಗೆ ಸಹಾಯ ಮಾಡಲು ಬಂದೇ ಬರುತ್ತಾನೆ. ನಿಮಗೇನಾದರೂ ಈ ಥರದ ಅನುಭವಗಳಾಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಇಂತಹದೇ ಆಶ್ಚರ್ಯ ಹಾಗೂ ರೋಚಕ ಘಟನೆಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಬರುತ್ತೇನೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ. ನಿಮಗೆಲ್ಲ ಶುಭವಾಗಲಿ.